ನಿಗದಿತ ಸಮಯದಲ್ಲಿ ಎಲ್ಲ ಪಾರ್ಟಿಗಳನ್ನು ಬಂದ್ ಮಾಡುವಂತೆ ಕಮಿಷನರ್ ಅವರಿಗೆ ಇವತ್ತು ಮನವಿಯನ್ನು ಮಾಡಿದ್ದೇವೆ. ಇವತ್ತು ಮಂಗಳೂರಿನಲ್ಲಿರುವ ಎಲ್ಲ ಪಬ್ಬುಗಳಾಗಿರ್ಬೋದು, ಎಲ್ಲ ಹೋಟೆಲ್ಗಳಾಗಿರ್ಬೋದು, ಆ ಹೋಟೆಲುಗಳಿಂದ ಪಬ್ಬುಗಳಿಂದ ಇವತ್ತು ಲವ್ ಜಿಹಾದ್ ಆಗಿರ್ಬೋದು, ಡ್ರಗ್ಸ್ ಜಿಹಾದ್ಗಳಾಗಿರ್ಬೋದು, ಅಂತಹ ದುಶ್ಚಟಗಳಿಗೆ ಇವತ್ತು ಪ್ರೇರಣೆಯನ್ನು ಕೊಡುವಂಥ ಘಟನೆಗಳು ನಡೀತಿದೆ. ಇವತ್ತು ಆ ಮುಸಲ್ಮಾನ ಯುವಕರು ಒಪ್ಪುವುದು ಅವರ ಇಸ್ಲಾಮನ್ನು, ಮುಸಲ್ಮಾನ ಯುವಕರು ಇವತ್ತು ಒಪ್ಪುವುದು ಅವರ ಜಮಾತನ್ನು. ಅವರಿಗೆ ಪಾರ್ಟಿಗಳು ನಿಷಿದ್ಧ, ಅವರ ಇಸ್ಲಾಂ ಪ್ರಕಾರ ಅವರಿಗೆ ಸಂಗೀತ ನಿಷಿದ್ಧ, ಅವರ ಇಸ್ಲಾಮಿನ ಪ್ರಕಾರ ಅವರಿಗೆ ಪಾರ್ಟಿಗಳು ನಿಷಿದ್ಧ. ಆದರೆ ಇವತ್ತು ಎಲ್ಲ ಮಂಗಳೂರಿನ ಎಲ್ಲ ಪಬ್ಬುಗಳಲ್ಲಿ ಇವತ್ತು ಮುಸಲ್ಮಾನ ಯುವಕರು ಕಾಣಸಿಗ್ತಾರೆ. ಹಾಗಾಗಿ ಡಿಸೆಂಬರ್ 31 ತಾರೀಕಿನ ಏನು ಪಾರ್ಟಿಗಳು ಆಯೋಜನೆ ಆಗಿದೆ, ಎಲ್ಲ ಪಬ್ಬು ಮಾಲಕರಲ್ಲಿ, ಹೋಟೆಲು ಮಾಲಕರಲ್ಲಿ ಇವತ್ತು ನಾವು ಬಜರಂಗ ದಳದ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇವೆ. ಮುಸಲ್ಮಾನ ಯುವಕರಿಗೆ ಯಾವುದೇ ಪಾರ್ಟಿಗಳಿಗೆ, ಯಾವುದೇ ಪಬ್ಬುಗಳಿಗೆ ಇವತ್ತು ಪ್ರವೇಶವನ್ನು ನೀಡಬಾರದು ಎಂದು ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ.